ಧಾರವಾಡದಲ್ಲಿ ಇನ್ಸ್ಪೆಕ್ಟರ್ ಒಬ್ಬರ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಅಕೌಂಟ್ ಮಾಡಿಕೊಂಡು ಅವರ ಆಪ್ತರ ಬಳಿಯಲ್ಲಿ 20,000 ಕೊಡಿ, ಅರ್ಜೆಂಟ್ ಇದೆ, ನಾನು ನಿಮಗೆ ನಾಳೆ ಕೊಡ್ತೀನಿ ಅಂತ ಇನ್ಸ್ಪೆಕ್ಟರ್ ಹೆಸರು ಕೆಡಿಸಲು ಪ್ರಯತ್ನಪಟ್ಟ ಘಟನೆ ನಡೆದಿದೆ. ಧಾರವಾಡದಲ್ಲಿರುವ ಪೊಲೀಸ್ ತರಬೇತಿ ಕೇಂದ್ರದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಗಿರೀಶ್ ಭೋಜನ್ ಅವರ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಅಕೌಂಟ್ ಮಾಡಿ ಈ ಕೃತ್ಯ ನಡೆಸಲು ಕದೀಮರು ಮುಂದಾಗಿದ್ದಾರೆ. ಇದು ಗಮನಕ್ಕೆ ಬಂದ ಕೂಡಲೇ ಯಾರು ಕೂಡ ನನ್ನ ಹೆಸರಿನಲ್ಲಿ ದುಡ್ಡು ಕೇಳಿದ್ರೆ ಈ ರೀತಿಯಾಗಿ ದುಡ್ಡನ್ನು ಹಾಕಬೇಡಿ ಅಂತ ಇನ್ಸ್ಪೆಕ್ಟರ್ ಅವರು ಹೇಳಿದ್ದಾರೆ. ಸರ್ ನಮಸ್ಕಾರ ರೀ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಹಾಂ ಸರ್, ಅದನ್ನ ಹಾಕಿದ್ರಲ್ಲ ಸ್ಕ್ರೀನ್ ಶಾಟ್ ಸರ್? ಹೌದ್ರಿ, ಅದು ನಂದು ಫೇಕ್ ಅಕೌಂಟ್ ತಯಾರು ಮಾಡಿ ಮಕ್ಕಳು ಎಲ್ಲರಿಗೂ ದುಡ್ಡು ಡಿಮಾಂಡ್ ಮಾಡ್ಯಾರ. ಹಾಂ ಸರ್. ಅದೇ ಇವತ್ತು ಕಂಪ್ಲೇಂಟ್ ಲಾಡ್ಜ್ ಮಾಡ್ತೀನಿ ರೀ. ಇವತ್ತು ಮಾಡ್ತೀರಿ ಸರ್? ಹಾಂ, ಇವತ್ತು ಮಾಡಿ ಅದನ್ನು ಯಾರು ಚೆಕ್ ನೋಡ್ತೀನಿ. ಹೌದು ಸರ್. ಸರ್ ಈಗ ಧಾರವಾಡದಾಗ ಯಾವ ಸ್ಟೇಷನ್ದಾಗ ಸರ್ ಈಗ ವರ್ಕ್ ಮಾಡೋದು ನೀವು? ಇಲ್ರಿ, ನಾನೀಗ ಟ್ರೈನಿಂಗ್ ಸ್ಕೂಲಲ್ಲಿ ಇದೀನಿ ರೀ. ಈಗ ನಾನು ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಧಾರವಾಡ ರೀ. ಹೌದೇನು ಸರ್? CTS ಧಾರವಾಡ ಐತಲ್ಲ, ನಮ್ಮ ಕಲಗಟ್ಟಿಗೆ ರೋಡಲ್ಲಿ. ಹಾಂ ಹಾಂ ಸರ್. ಹಾಂ ಸರ್. ಹಾಂ, ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಮಾಡ್ತಿದ್ದೀರಲ್ಲ ಸರ್? ಹೌದು ಹೌದು ಹೌದು. ಅಲ್ಲಿ ಹಾಕಾಕೊಂಡ್ರಿ ಸರ್ ನ್ಯೂಸಿಗೆ ಸರ್? ಹಾಂ, ಅದ ಕಂಪ್ಲೇಂಟ್ ಇವತ್ತು ಮಾಡ್ತೀರಲ್ಲ ಸರ್ ಅದು? ಹಾಂ, ಇವತ್ತು ಲಾಡ್ಜ್ ಮಾಡ್ತೀನಿ ರೀ. ಇವತ್ತು ಅಂದ್ರೆ ನಂಗೆ ನಿನ್ನೆ ರಾತ್ರಿ ಗೊತ್ತಾಗಿದ್ರಿ. ಹಾಂ ಸರ್. ಜನ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಕೈತ್ಬಿಟ್ರು, ಏನು ಸರ್ ದುಡ್ಡು ಬೇಕಾಗಿತ್ತು ಸರ್ ಅಂತೇಳಿ. ಹಾಂ ಸರ್. ಯಾವ ದುಡ್ಡು ಅಂತ ಕೇಳಿದೆ ನಾನು. ಅವಾಗ ನನಗೆ ಗೊತ್ತಾಯ್ತು. ಆಮೇಲೆ ಅದ್ರ ನಂತರ ಸುಮಾರು ಜನ ಫೋನ್ ಮಾಡ್ರಿ, ಎಲ್ಲರಿಗೂ ಮೆಸೇಜ್ ಕಳಿಸಿದ ನಾನು. ಓಕೆ ಓಕೆ ಸರ್. ಹಾಂ, ಎಲ್ಲರಿಗೂ ಹಾಯ್ ಬ್ರದರ್, ಹಂಗೆ ಬ್ರದರ್, ಹಿಂಗೆ ಮಾಡೋದು. ಹಾಂ ರೀ. ಸ್ವಲ್ಪ ಐ ನೀಡ್ ಯುವರ್ ಹೆಲ್ಪ್. ಹಾಂ ರೀ. ಹಾಂ, ಈ ಕಡೆ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಉಡುಪಿಯಲ್ಲಿದ್ದಾರೆ, ಯಾದಗಿರಿಯಲ್ಲಿದ್ದಾರೆ, ಹ್ಞೂ ರೀ, ಬಳ್ಳಾರಿಯಲ್ಲಿದ್ದಾರೆ. ಅಲ್ಲಿಂದೆಲ್ಲ ಫೋನ್ ಮಾಡಿದ್ರು ರಾತ್ರಿ. ಓಕೆ ಓಕೆ ಸರ್. ಓಕೆ. ಅದೇ ಮತ್ತೆ ಇದು ಇದ್ರಾಗ ಪ್ರೊಫೈಲ್ನಾಗ ಹಾಕಿಬಿಟ್ಟಿದೆ ಅದನ್ನ. ಹೌದು ಹೌದು ರೀ. ಹಾಂ ಹಾಂ, ಎಲ್ಲರಿಗೂ ಗೊತ್ತಾಗ್ಲಿ ಅಂತ. ಹೌದು ರೀ. ಓಕೆ ಸರ್. ಓಕೆ ಓಕೆ. ಈಗ ಅದನ್ನ ಬ್ಲಾಕ್ ಮಾಡಿಸ್ತೀನಿ. ಓಕೆ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಓಕೆ.